ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು ತೊಕ್ಕೊಟ್ಟುಡ್ದು ಮುಡಿಪು ಮುಟ್ಟದ ಬುಳಿಚಿಲ ಒಂದು 4 ಸಾಲ ಮಾರ್ಗನು ಒಂಜಿ ಪೊರ್ಲುದ ಮಾದರಿ ಮಾರ್ಗ ಮಲ್ಪೆ ರಸ್ತೆ ನಿರ್ವಹಣಾ ಸಮಿತಿ ಉಳ್ಳಾಲ ಕ್ಷೇತ್ರಡು ಯುಟಿ ಖಾದರ್ ಗುರ್ಕಾರ್ ಮೆಡಿಸಬೆ ಕುಡ್ಲದ ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ರೌಡಿ ಶೀಟರ್ ರಾಜಯಾನೆ ರಾಘವೇಂದ್ರನ್ ಕೇರ್ನ ಕೇಸ್ದ ಪ್ರಧಾನ ಆರೋಪಿ ನವೀನ ಯಾನೆ ಮೈಕಲ್ ನವೀನ ಬೈಕಂಪಾಡಿ ಬಂಧನ ಕುಡ್ಲ ನಗರ ಪೊಲೀಸ್ ಕಮಿಷನರೇಟ್ ಸುತ್ತೂರು ವಿಶೇಷ ತರಬೇತಿ ತುನ್ನ ಸ್ಪೆಷಲ್ ವೆಪನ್ ಅಂಡ್ ಟ್ಯಾಕ್ಟಿಕ್ಸ್ ಪನ್ಪಣ 30 ಜನತ ಕೂಟ ಪೊಲೀಸ್ ಕವಾಯತ್ ಮೈದಾನೋಡು ವಿಶೇಷ ತೂಪರಿಕೆ ಮುಲ್ಕಿ ತಾಲೂಕದ ಬಳ್ಕುಂಜೆ ಕೊಲ್ಲೂರು ಉಳಿಪಾಡಿ ಗ್ರಾಮಲಿನ ಭೂಮಿನ ಕೈಗಾರಿಕೆಗೆ ಬಿಡ್ದು ಕೊಯ್ಯರು ತಯಾರುಲ್ಲ ಆಂಡ ಜಾಗೆ ಕಳೆವನ್ನಕ್ಲಿಗೆ ಸರಿಯಾಯಿನ ವ್ಯವಸ್ಥೆ ಮಲ್ತುಕೊರ್ಲೆ ಉಳಿಪಾಡಿ ದೇವಸ್ಥಾನಡು ಉದ್ಯಮಿನ ಒತ್ತಾಯ ವಾರ್ತೆದೇವರ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ತುಕ್ಕುಟ್ಟುಡ್ದು ಮುಡಿಪು ಮುಟ್ಟದ ಮಾರ್ಗ 4 ಸಾಲ ಮಾರ್ಗ ಆವೊಂದುಂಡು ಅವಿನ ಪೊರ್ಲುದ ಒಂಜಿ ಮಾದರಿ ಮಾರ್ಗ ಆದ ಮಲ್ಪೆರೆ ರಸ್ತೆ ನಿರ್ವಹಣಾ ಸಮಿತಿ ಕಟ್ಟುಣುಂದು ಕ್ಷೇತ್ರದ ಶಾಸಕರು ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಪಂತೆರು ಆರ ಈ ಬಗೆಟ್ ಮಾತೆರನಲ ಒಟ್ಟು ಸೇರಿಗೆದ ಸಭೆ ನಡಪಾದ ಪಾತಿರಿಯರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ತೊಕ್ಕೊಟ್ಟುಡ್ದು ಮುಡಿಪು ಮುಟ್ಟದ ಮಾರ್ಗನು ಬುಳಿಚಿಲ್ ಮಲ್ಪನ ದಿಟ್ಟಿಡು ಗುರುವಾರ ಕ್ಷೇತ್ರದ ಶಾಸಕರು ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ಗುರ್ಕಾರ್ಯರು ಯುಟಿ ಖಾದರ್ ಸಭೆ ನಡಪಾಯರು ಉಳ್ಳಾಲ ತೊಕ್ಕೊಟ್ಟು ಸುತ್ತುಡು ಬರ್ಪನ ಮಾತಾ ಗ್ರಾಮ ಪಂಚಾಯತ್ ಗುರ್ಕಾರ್ಲು ಸದಸ್ಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಲು ಬೊಕ್ಕ ಪರಿಸರ ಕಾಳಜಿದ ಬೇತೆ ಬೇತೆ ಸಂಸ್ಥೆನ ಮುಖ್ಯಸ್ಥರಿರ್ತದೆ ನಡಪಾಯಿನ ಸಭೆಟ್ ಚರ್ಚೆ ನಡಪಾದ ಶಾಸಕರು ಮಾರ್ಗ ನಿರ್ವಹಣಾ ಸಮಿತಿ ಬಗೆಟ್ ಪಾತಿರಿಯರು ಒಟ್ಟು 10 ಕಿಲೋಮೀಟರ್ ಉದ್ದದ 4 ಸಾಲ ಮಾರ್ಗನು ಮಾದರಿ ಮಾರ್ಗ ಆದ ಮಲ್ಪೆರೆ ಮಾರ್ಗ ಸಂಪರ್ಕದ ಬರವು ಸಂಸ್ಥೆಲು ಸ್ಥಳೀಯ ಆಡಳಿತ ಸಂಸ್ಥೆಲು ಉದ್ಯಮಲು ಸೇರಿದಂಚ ಸಾಮಾಜಿಕ ಸೇವಾ ಸಂಘಟನೆಯನ್ನ ದುಂಬಾಳ್ತಿಡು ರಸ್ತೆ ನಿರ್ವಹಣಾ ಸಮಿತಿ ಕಟ್ಟದು ಮಾರ್ಗದ ಸೌಂದರ್ಯ ಹೆಚ್ಚ ಮಲ್ಪನ ಬೊಕ್ಕ ಮೂಲ ಸೌಕರ್ಯದೊಟ್ಟಿಗೂ ಭಾರಿ ರಕ್ಷಣೆದ ಮಾರ್ಗ ಆದ ಬದಲ್ತದು ಮಾದರಿ ಮಾರ್ಗವಾದ ಅಭಿವೃದ್ಧಿ ಮಲ್ಪನೊಂದು ಯುಟಿ ಖಾದರ್ ಪಂಡಿರು ಕುಡ್ಲ ನಗರದ್ದು ಬೊಕ್ಕ ಭಾರಿ ರಭಸಡು ಬುಳೆಯೊಂದು ನಗರ ತೊಕ್ಕೊಟ್ಟು ಆದಿತ್ತಿದೆ ಮಾತಾ ಬರವು ಸಂಸ್ಥೆಲು ಬೊಕ್ಕ ವಾಣಿಜ್ಯ ಸಂಸ್ಥೆನ ಸಾಕಾರದೊಟ್ಟಿಗೂ ಮುಡಿಪುಡ್ದು ಕಂಬಳ ಪದವು ಮುಟ್ಟ ಬೊಕ್ಕ ನಾಟೆಕಲ್ಲಿಡ್ದು ಚೆಂಬುಗಡ್ಡೆ ಮುಟ್ಟ 4 ಸಾಲ ಮಾರ್ಗ ಕಟ್ಟದಿತ್ತಿದೆ ನಾಟೆಕಲ್ಲಿಡ್ದು ಅಸೈಗೋಳಿ ಮುಟ್ಟ ಸುಮಾರು 10 ಕೋಟಿ ರೂಪಾಯಿ ಬೊಕ್ಕ ಚೆಂಬುಗುಡ್ಡೆಡ್ದು ತೊಕ್ಕೊಟ್ಟು ಜಂಕ್ಷನ್ ಅಭಿವೃದ್ಧಿಗಾದ ಸುಮಾರು 16 ಕೋಟಿ ರೂಪಾಯಿ ಬಿಡುಗಡೆ ಆದಿತ್ತಿದೆ ಭಾರಿ ಬೇಗ ಕಾಮಗಾರಿ ಶುರು ಮಲ್ಪನೊಂದು ಪಂಡೇರು ತೊಕ್ಕೊಟ್ಟುಡ್ದು ಮುಡಿಪು ಮುಟ್ಟ ಮಾರ್ಗದ ಪೊರ್ಲು ಬೊಕ್ಕ ಕರೆಂಟ್ ಬೋಲ್ಪುಗು ಬೋಡಾಯಿನ ಯೋಜನೆ ಮಾರ್ಗದ ಉದ್ದೋಗ್ಲ ನಿರ್ಮಲ ದಿಯರೆ ಬೋಡಾಯಿನ ಕ್ರಮದ ತೊನಿಯರೆ ಬೊಕ್ಕ ಆ ಬಗೆಟ್ ಜನಕ್ಲೆಗೆ ಜಾಗೃತಿ ಮೂಡ್ಯಾರೆ ಜನಸೇವಾ ಟ್ರಸ್ಟ್ ದ ಶೀನಾ ಶೆಟ್ಟಿ ಮೇರೆಗೆ ಈ ಬಗೆಟ್ ಯೋಜನೆ ತಯಾರು ಮಲ್ಪೆರೆ ಜವಾಬ್ದಾರಿ ಕೊಡ್ತುಂಡು ತೊಕ್ಕೊಟ್ಟುಡ್ದು ಮುಡಿಪು ಮುಟ್ಟದ ಮಾರ್ಗದ ರಡ್ಡ ಕಡೆಟ್ಲ ಲೋಕೋಪಯೋಗಿ ಇಲಾಖೆ ಬೊಕ್ಕ ಕಾಡು ಇಲಾಖೆದ ಜತೆ ಸೇರಿಗೆಡೆ ದೈಕ್ಲಿನ್ ನಡೆದು ಮಾರ್ಗದ ಪೊರ್ಲು ನನಲಾತು ಹೆಚ್ಚ ಮಲ್ಪೆರೆ ನೀಲನಕ್ಷೆ ತಯಾರು ಮಲ್ಪೆರೆ ಮಾದವುಳ್ಳಾಲ್ರೆಗೆ ಜವಾಬ್ದಾರಿ ಕೊಡ್ತುಂಡು ಈ ಭಾಗಡು ಪಾಕ ವೈದ್ಯಕೀಯ ಬರವು ಸಂಸ್ಥೆಲು ಬೊಕ್ಕ ಆಸ್ಪತ್ರೆಲು ಉಪ್ಪು ನಡೆದವರ ಇಡೆಗ್ ದೂರದ ಮಸ್ತ್ ಊರುಲೆಡ್ದು ಜನಕ್ಲು ಬರ್ಪೇರು ಅಕ್ಲಿನ ಸೌಕರ್ಯಗಾದು ಸಜ್ಜಿದ ಪಾರ್ಕಿಂಗ್ ವ್ಯವಸ್ಥೆ ಬೊಕ್ಕ ಪಾಯ್ಖಾನೆ ವ್ಯವಸ್ಥೆ ಮಲ್ಪುನ ಬಗೆಟ್ಲ ಯೋಜನೆ ತಯಾರು ಮಲ್ಪುಂಡು ಲಕ್ಷಗಟ್ಲೆ ಜನ ಕಲ್ಪನಕ್ಲು ಸಾರ್ವಜನಿಕರನ್ನ ಪೋಪರಿ ಬರ್ಪರಿದವರ ಅಕ್ಲಿನ ರಕ್ಷಣೆದ ದಿಟ್ಟಿಡು ಕೆಲವು ಕಡೆ ಸಿಸಿಟಿವಿ ಪಾಡ್ದು ಅವಿನ ಒಂಜಿ ನಿಘಂಟದ ಜಾಗೆಡ್ ಮಾನಿಟರ್ ಮಲ್ಪನ ವ್ಯವಸ್ಥೆಗೆ ಯೋಜನೆ ಮಲ್ಪುಂಡು ಅಗತ್ಯ ಬೂರ್ಣ ಪೊಲೀಸ್ ಔಟ್ ಪೋಸ್ಟ್ ಮಲ್ಪನ ಯೋಜನೆಯನ್ನ ತಯಾರು ಮಲ್ಪುಣೊಂದು ಯುಟಿ ಖಾದರ್ ಪಂಡೇರು ನಿಮ್ಮ ಪಿಡಬ್ಲ್ಯೂಡಿ ಕಂಬದಲ್ಲಿ ಅದರಲ್ಲಿ ಒಂದೊಂದು ಕಡೆ ಒಂದೊಂದು ಕಲರ್ ಅವತ್ತು ನಾವು ಇದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ಲಾನ್ ಮಾಡಿದೆವು ಪರ್ಮಿಷನ್ ಧಾರ್ಮಿಕ ಕಾರ್ಯಕ್ರಮದ ಮತ್ತು ಯಾವುದೇ ಒಂದು ಫಂಕ್ಷನ್ ಇದ್ದು 4 ದಿವಸ ಮುಂಚೆ ಆದ ನಂತರ 3 ದಿವಸ ನಂತರ ತದನಂತರ ಡಿಪಾರ್ಟ್ಮೆಂಟ್ ಹೋಗಿ ತೆಗೆದಾಕ್ತಾರೆ ಅವ್ರ ಮನೆ ಒಳಗಡೆ ಕಾಂಪೌಂಡ್ ಒಳಗೆ ಎಷ್ಟು ದೊಡ್ಡ ಫ್ಲಾಗ್ ಯಾವ್ದು ಬೇಕಾದ್ರೂ ಆಗ್ಬಹುದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಈಗ ಇಷ್ಟು ಪಿಡಬ್ಲ್ಯೂ ಚೆನ್ನಾಗಿ ಮಾಡ್ತಿದ್ವಿ ಯಾರೋ ಒಬ್ಬದನ್ನು ಒಂದೊಂದು ಕಡೆ ಕಟ್ಟಿಕೊಂಡು ಹೋಗು ಮತ್ತೆ ತೆಗೆಯುವುದೇ ಕುಡ್ಲದ ಕಂಕನಾಡಿಡು ಪಾಕ ಮಾಳಿಗೆದ ಕಟ್ಟೋಣ ಒಂಜೆಡ್ದು ತೀರ್ಥಬೂರ್ನ ಪೊಣ್ಣೊರ್ತಿ ಜೋರುದ ಪೆಟ್ಟಾದ ತೀರ್ನ ಬೇಜಾರದ ಸಂಗತಿ ನಡೆದಂಡು ಈ ಪೊಣ್ಣು ಮೊಹಮ್ಮದ್ ಇಮ್ತಿಯಾಜ್ ಪನ್ಪನಾರಿನ ಮಗಳು ಸೆಹರಾ ಇಮ್ತಿಯಾಜ್ ಆದಿತ್ತಿದೆ 15 ವರ್ಷ ಪ್ರಾಯ ಆತಂಡು ಕುಡ್ಲದ ಕಂಕನಾಡಿಡು ಉಪ್ಪುನ ಪಾಕ ಮಾಳಿಗೆದ ಕಟ್ಟೋಣದ ಮೂಜನೆ ಮಾಳಿಗೆಡ್ದು ತೀರ್ಥಬೂರ್ನ ಪೊಣ್ಣೊರ್ತಿ ತೀರ್ನ ಬೇಜಾರದ ಸಂಗತಿ ಬುಧವಾರ ಬೈಯಾಗಿ ನಡೆದಂಡು ಪೊಣ್ಣಾಗ 15 ವರ್ಷ ಪ್ರಾಯ ಆದಿತ್ತಿದೆ ಮೊಹಮ್ಮದ್ ಇಮ್ತಿಯಾಜ್ ಪನ್ಪನಾರಿನ ಮಗಳು ಸೆಹರಾ ಇಮ್ತಿಯಾಜ್ ಎಂದು ತೇರಿದು ಬೈದಂಡು ಕುಡದ ಖಾಸಗಿ ಶಾಲೆಡ್ ಕಲ್ತುಂದುಪ್ಪನ ಸೆಹರ ಬೈಯಗ್ 4 ಗಂಟೆಗೆ ಕಂಡಿದ ಪರದೆ ಸರಿ ಮಲ್ಪನಾಗ ಪರಮೋಸ ಕಾರು ಜಾರ್ದು ಬೂರ್ದಳು ಜೋರ್ದ ಪೆಟ್ಟೈನ ಅಳೆನು ಅಪಗನೆ ಖಾಸಗಿ ಆಸ್ಪತ್ರೆಗೆ ಸೇರ್ಸಾಂಡಲ ಜೀವ ಒರಿಪಾಯರ ಸಾಧ್ಯ ಆತಜಿ ಬಯ್ಯ 5:30 ಗಂಟೆಗೆ ಜೀವ ಪೋತುನು ತಿರಿದು ಬೈದಂಡು ಕದ್ರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು
ಕುಡ್ಲ ನಗರದ ಬೈಕಂಪಾಡಿ ಮೀನಕಳಿಯಾಗ ಪೋಪನ ಮಾರ್ಗದ ಬರಿಟ್ ರೌಡಿ ಶೀಟರ್ ರಾಜಯಾನಿ ರಾಘವೇಂದ್ರ ಪನ್ಪಣೆಯ ಕೇರ್ನ ಕೇಸಿಗೆ ಸಂಬಂಧಪಟ್ಟದು ಮುಖ್ಯ ಆರೋಪಿ ತರೆ ತಪ್ಪಾದಿತ್ತನ ರೌಡಿ ಶೀಟರ್ ನವೀನ ಯಾನೆ ಮೈಕಲ್ ನವೀನ ಯಾನೆ ನವೀನ ಬೈಕಂಪಾಡಿ ಪನ್ಪಣೆಯನ್ನು ಕುಡ್ಲದ ಸಿಸಿಬಿ ಪೊಲೀಸರು ಪತ್ತದೇರು ಕುಡ್ಲ ನಗರದ ಬೈಕಂಪಾಡಿ ಮೀನಕಳಿಯಾಗ ಪೋಪನ ಮಾರ್ಗದ ಬರಿಟ್ ರೌಡಿ ಶೀಟರ್ ರಾಜಯಾನಿ ರಾಘವೇಂದ್ರ ಪನ್ಪಣೆಯ ಕೇರ್ನ ಕೇಸಿಗೆ ಸಂಬಂಧಪಟ್ಟದು ಮುಖ್ಯ ಆರೋಪಿ ತರೆ ತಪ್ಪಾದಿತ್ತನ ರೌಡಿ ಶೀಟರ್ ನವೀನ ಯಾನೆ ಮೈಕಲ್ ನವೀನ ಯಾನೆ ನವೀನ ಬೈಕಂಪಾಡಿ ಪನ್ಪಣೆಯನ್ನು ಕುಡ್ಲದ ಸಿಸಿಬಿ ಪೊಲೀಸರು ಪತ್ತದೇರು ರಾಜಯಾನಿ ರಾಘವೇಂದ್ರ ಪನ್ಪಣೆಯ ಕೇರ್ನ ಕೇಸಿಡು ಕೆರಿಯರ ಕೆನಿನಾಡದನ ಕೇಸ್ದ ಪ್ರಧಾನ ವ್ಯಕ್ತಿ ಬಂಧನಾಯನ ನವೀನ್ ಎಂದು ಪೊಲೀಸರು ತಿಳಿಪಾದಿರು ಮೂಜಿ ಕೇರ್ನ ಕೇಸ್ ಸೇರಿದು ಒಟ್ಟು ಎಣ್ಮ ಕ್ರಿಮಿನಲ್ ಕೇಸ್ ನಡೆಯುತ್ತದೆ ಆರೋಪಿ ಆದಿತ್ತನ ಆಯನ ಬಂಧನ ಮಲ್ತದು ಕೋರ್ಟ್ಗೂ ಹಾಜರು ಮಲ್ತದನೆಂದು ಪೊಲೀಸರು ಮಾಹಿತಿ ಕೊಡ್ತೀರು ಬೈಕಂಪಾಡಿ ಮೀನಕಳಿಯಾಗ ಪೋಪನ ಮಾರ್ಗದ ಬರಿಟ್ ರೌಡಿ ಶೀಟರ್ ರಾಜನ್ ಮಾರಕ ಹತ್ಯಾರ್ಲೆಡ್ ಕಡತದಕ್ಕೆ ಹಿಡಿದಿತ್ತೇರು ಬುಡಿದಿನ ಪುಟ್ಟು ಪರ್ಬ ಆಚರಣೆ ಮಲ್ತದು ಬೇಕರಿಗೆ ತೆನಸಕನೇರ ಪೋತನ ಪೊರ್ತುಡು ಬೇರಿ ಪತ್ತದು ಬೈದು ನಕ್ಲು ಕಡತದ ಪದ್ರಾಡಾದಿತ್ತೇರು ಈ ಕೇಸಿಗೆ ಸಂಬಂಧ ಪಾಕಜನ ಆರೋಪಿಲೇನೆ ಇದುಂಬಿ ಬಂಧನ ಮಲ್ತದುಂಡು ಕುಡ್ಲ ನಗರ ಪೊಲೀಸ್ ಕಮಿಷನರೇಟ್ ಸುತ್ತುಡು ಸ್ಪೆಷಲ್ ವೆಪನ್ ಅಂಡ್ ಟ್ಯಾಟಿಕ್ಸ್ ಪನ್ಪುನ 30 ಜನತ ಕೂಟ ಇತ್ತಿದ್ದು ಕುಡ್ಲ ನಗರ ಪೊಲೀಸ್ ಕಮಿಷನರೇಟ್ ಸುತ್ತುಡು 2 ತಿಂಗಳು ಕಲ್ತದು ಗುರುವಾರ ಈ ಕೂಟದಗಳು ಕುಡ್ಲದ ಪೊಲೀಸ್ ಕವಾಯತ್ ಮೈದಾನಡು ವಿಶೇಷ ತೂಪರಿಕೆ ನಡಪಾದ ಕೊರಿಯರು ಕುಡ್ಲ ನಗರ ಪೊಲೀಸ್ ಕಮಿಷನರೇಟ್ ಸುತ್ತುಡು ಸ್ಪೆಷಲ್ ವೆಪನ್ ಅಂಡ್ ಟ್ಯಾಟಿಕ್ಸ್ ಪನ್ಪುನ 30 ಜನತ ಕೂಟ ಇತ್ತಿದ್ದು ಕುಡ್ಲ ನಗರ ಪೊಲೀಸ್ ಕಮಿಷನರೇಟ್ ಸುತ್ತುಡು 2 ತಿಂಗಳು ತರಬೇತಿ ಪಡೆದು ಗುರುವಾರ ಈ ಕೂಟದ ಸದಸ್ಯರು ಕುಡ್ಲದ ಪೊಲೀಸ್ ಕವಾಯತ್ ಮೈದಾನಡು ವಿಶೇಷ ತೂಪರಿಕೆ ನಡಪಾದ ಕೊರಿಯರು ಭಯೋತ್ಪಾದಕರ ಪೊಗ್ಗುನ ಪೊರ್ತುಡು ವಿಶೇಷ ಅವಘಡ ಕೂಟ ಲಡಾಯಿ ಇಂಚಿತ್ತಿ ನಡತಿನ ಪೊರ್ತುಡು ಅವಿನ 10 ದೀಪನ ಬಗೆಟ್ ಮುಕ್ಲೆಗೆ ವಿಶೇಷವಾದ ಕಲ್ಪಾದಿತ್ತಿದ್ದು ಅಕ್ಲಿನ ಚಾತುರ್ಪು ಪ್ರದರ್ಶನ ಮಾಡ್ತೇರು ಕುಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಈ ಪೊರ್ತುಡು ಪಾತಿರ್ದು ಈ ಕೂಟದ ಸದಸ್ಯರಿಗೆ ಫಿಸಿಕಲ್ ಫಿಟ್ನೆಸ್ ಬೊಕ ಬೇತೆ ತಾಂತ್ರಿಕ ಚಾತುರ್ಪಲಿನ ಕಲ್ಪಾದಂಡು ತುರ್ತುದ ಪೊರ್ತುಡು ವಾ ರೀತಿ ಕಾರ್ಯ ಮಲ್ಪೊಡೊಂದು ಕಲ್ಪಾದ ಕೊರ್ದಿತ್ತದು ಮಾತಾ ಜಿಲ್ಲೆ ಕಮಿಷನರೇಟ್ ಸುತ್ತುಡು ಇಂಚಿನ ಕೂಟೋಲೇನು ಡಿಜಿ ಪ್ರವೀಣ್ ಸೂದ್ ನಿರ್ದೇಶನದಂಚ ಕಟ್ಟದಿನಂದು ಪಂಡಿರು ಕಾನೂನು ಎಡ್ಡೆ ವ್ಯವಸ್ಥೆ ಮಾತ್ರ ಅತ್ತಂದೆ ವಿಶೇಷ ಪೊರ್ತುಡು ಅಕ್ಲು ಕಾರ್ಯ ಮಲ್ಪೊಡಾತಂಡು ಜಿಲ್ಲೆಡು ಕರಾವಳಿ ಬರಿ ಹೆಚ್ಚು ಉಪ್ಪು ನಡೆದವರ ಪೋಡಿಗೆ ಹೆಚ್ಚೊಂದಿತ್ತದು ಶಾಂತಿ ಎಡ್ಡೆ ವ್ಯವಸ್ಥೆನ ಹಾಳ ಮಲ್ಪೆರೆ ಪ್ರಯತ್ನ ಮಲ್ಪುನ ಕಿಡಿಗೇಡಿಲಿನ ಮಟ್ಟ ಪಾಡ್ಯರೆ ಇಂಚಿನ ವಿಶೇಷ ತರಬೇತಿ ದಿತೊನ್ನ ಕೂಟ ಕಾರ್ಯ ಮಲ್ತೊಂದುಂಡು ಒವ್ವೇ ಬೊಡ್ಚಂದಿನ ನಡಪನ್ನಂಚ ಎದುರ್ಸಾಯರೆ ಅಕ್ಲು ಸಜ್ಜಾದುಲ್ಲಿರನ್ನು ಪಂಡಿರು ವರುಣ ಪನ್ಪುನ ವಾಟರ್ ಜೆಟ್ನ ಪೊಲೀಸ್ ಇಲಾಖೆಗೆ ಸೇರ್ಪಾದಂಡು ಕಾನೂನು ಎಡ್ಡೆ ವ್ಯವಸ್ಥೆದ ಪೊರ್ತುಡು ಮಲ್ಲಮಟ್ಟದ ಕೂಟ ಲಡಾಯಿನ ನಿಯಂತ್ರಣ ಮಲ್ಪೆರೆ ಒಂದು ಸಹಾಯ ಆಪುಣದು ಶಶಿಕುಮಾರ್ ಪಂಡಿರು ವಿಶೇಷ ಕೂಟದ ಸದಸ್ಯರು ತನ್ಕುಲಿನ ಚಾತುರ್ಪದ ಪ್ರದರ್ಶನ ಮಲ್ತೇರು ಟೆರರಿಸ್ಟ್ರು ಅಡಗಿರೋದು ಮಾಹಿತಿ ಬಂದಿದೆ ಮತ್ತು ಸ್ವಲ್ಪ ಜನ ಸಾರ್ವಜನಿಕರಿರೋ ಮಾಹಿತಿ ಬಂದಿದೆ ಒಂದು ಸ್ಪೆಷಲೈಸ್ಡ್ ಸರ್ಕಮ್ಸ್ಟೆನ್ಸಸ್ಸು ಈಗ ಎದುರಾಗ್ತಾ ಇದ್ದಾವೆ. ಅದು ಯಾವುದೇ ಒಂದು ಆತಂಕವಾದಿ ಅಟ್ಯಾಕ್ಸ್ ಇರ್ಬೋದು ಅಥವಾ ನಮ್ಮ ಕೋಸ್ಟಲ್ ಏರಿಯಾ ಇರೋದ್ರಿಂದ ಕೋಸ್ಟಲ್ ಏರಿಯಾಗಳಿಂದ ಅಂದರೆ ಥ್ರೂ ಸಿ ರೂಟು ಎಲ್ಲಾದರೂ ನ್ಯಾಷನಲ್ ಸೆಕ್ಯೂರಿಟಿ ಬ್ರೀಚ್ ಮಾಡಲಿಕ್ಕೆ ಯಾರಾದರೂ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಬಂದಂಥ ಸಂದರ್ಭದಲ್ಲಿ ಅದೇ ರೀತಿ ಹೋಸ್ಟೇಜ್ ಮಾಡುವಂಥದ್ದು ನಾವು ವಿದೇಶಗಳಲ್ಲಿ ಭಾಳ ಹೆಚ್ಚು ನೋಡ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಿಗೆ ಹೋಗ್ಬಿಟ್ಟು ಅಲ್ಲಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು, ಕೆಲವು ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸು ಹೋಸ್ಟೇಜ್ ತೊಗೊಳ್ಳೋವಂಥದ್ದು ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ಕ್ರೈಸಿಸ್ನ ಫೇಸ್ ಮಾಡಲಿಕ್ಕೆ ಸ್ಯೂಟಬಲ್ ಆಗಿ ಟ್ರೈನಪ್ ಆಗಿ ಡಿಫ್ರೆಂಟ್ ಸಿಚುವೇಷನ್ಸಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತಂದು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರಿಂದ ಈ ಒಂದು CCT ಸೆಂಟರ್ ಫಾರ್ ಕೌಂಟರ್ ಟೆರರಿಸಮಿಂದ ಟ್ರೈನ್ ಆಗಿರುವಂತಹ ನಮ್ಮ ಸಿಟಿ ಸ್ವ್ಯಾಟ್ ಸ್ಪೆಷಲ್ ವೆಪನ್ ಆ್ಯಂಡ್ ಟ್ಯಾಕ್ಟಿಕ್ಸ್ ಟೀಮ್ ಇದು 30 ಜನ ಇದ್ದಾರೆ. ಅವರು ತರಬೇತಿ ತೊಗೊಂಬಂದಿದ್ರು. ಅದರ ಒಂದು ಡೆಮೋವನ್ನು ಇವತ್ತು ನೋಡಲಾಯಿತು.
ಇವರು ತರಬೇತಿಗೆ ಹೋದಂಥ ಸಂದರ್ಭಕ್ಕೂ ಇವಾಗ ನಾವು ಅನಲೈಸ್ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಒಳ್ಳೆಯ ಫಿಸಿಕಲ್ ಫಿಟ್ನೆಸ್ಸು, ಅದೇ ರೀತಿ ಅವ್ರದ್ದು ಮೆಂಟಲ್ ಫ್ರೇಮ್ ಆಫ್ ಮೈಂಡ್, ಅದೇ ರೀತಿ ಬೇರೆ ಬೇರೆ ಸ್ಕಿಲ್ಸಲ್ಲಿ ಭಾಳ ಒಂದು ಸ್ಪೆಷಲೈಸೇಷನನ್ನು ತೊಗೊಂಬಂದಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಮಂಗಳೂರು ನಗರ ಸಿಟಿ ಕಮಿಷನರೇಟಲ್ಲಿ ಆ ರೀತಿ ಯಾವುದೂ ಅನ್ವಾಂಟೆಡ್ ಬೆಳವಣಿಗೆಗಳು ಅಂದರೆ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಮುಂಜಾಗ್ರತೆ ಇದ್ದೇ ಇರುತ್ತೆ. ಅದನ್ನು ಹೊರತುಪಡಿಸಿ ಯಾವುದಾದ್ರೂ ಆ ಥರ ಘಟನೆಗಳು ಎದುರಾದಂಥ ಸಂದರ್ಭದಲ್ಲಿ ಅದನ್ನು ಫೇಸ್ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸಾರ್ವಜನಿಕರಿಗೆ MDME ಅಮಲು ವಸ್ತುನ ಮಾರಿರೆ ಬೆಂಗಳೂರು ಕುಡ್ಲ ಕಾರ್ಡ್ ಬನ್ನಗ ನಿಘಂಟದ ಮಾಹಿತಿ ತಿಕ್ಕದು ಕಾರ್ಯಾಚರಣೆ ನಡಪಾಯಿನ ಕುಡ್ಲದ CCB ಪೊಲೀಸರು 4 ಆರೋಪಿಗಳನ್ನು ಪತ್ತದೇರು. ಸಾರ್ವಜನಿಕರಿಗೆ MDME ಅಮಲು ವಸ್ತುನ ಮಾರಿರೆ ಬೆಂಗಳೂರು ದುದಿತೊಂದು ಕಾರ್ಡ್ ಸಾಗಾವೊಂದಿತ್ತು ನಕ್ಲಿನ ಮಿತ್ತು ಕುಡ್ಲದ CCB ಪೊಲೀಸರು ಕಾರ್ಯಾಚರಣೆ ನಡಪಾದು 4 ಆರೋಪಿಗಳನ್ನು ಪತ್ತದೇರು. ನಿಷೇಧಾದುಪುನ ಅಮಲು ವಸ್ತುನ ಬೆಂಗಳೂರು ಅಕ್ರಮವಾದದೊಂದು ಕಾರ್ಡ್ ಕುಡ್ಲಗ ಕನಪುನ ನಿಘಂಟದ ಮಾಹಿತಿ ದಿಗನ CCB ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಬೊಕ್ಕ PSI ಪ್ರದೀಪ್ TR ದುಂಬಾಳ್ತದ CCB ಪೊಲೀಸ್ ಕೂಟ ಪಡೀಲ್ ಕೈತಲು ಕಾರ್ ತನಿಖೆ ಮಲ್ಪುನಗ MDME ಅಮಲು ವಸ್ತು ಉಪ್ಪುನ ಗೊತ್ತಾತಂಡು. ಕಾಸರಗೋಡು ಜಿಲ್ಲೆ ಉಪ್ಪಳದ ಮೊಹಮ್ಮದ್ ರಮೀಜ್, ಮೊಹಿದ್ದೀನ್ ರಶೀದ್, ಅಬ್ದುಲ್ ರೌಫ್ ಬೊಕ್ಕ ಬೆಂಗಳೂರದ ಸಬಿತಾ ಯಾನೆ, ಚಿಂಚು ಯಾನೆ, ಸಮೀರಾ ಪನ್ಪುನ 4 ಬಂಧನ ಮಲ್ತದಿರು. ಅಕ್ಲೆಡ್ದು 121 ಗ್ರಾಂ ತೂಕದ 6 ಲಕ್ಷ ರೂಪಾಯಿ ಬಿಲೆತ MDME ಅಮಲ್ ವಸ್ತು, 6 ಮೊಬೈಲ್ ಫೋನು, ಡಿಜಿಟಲ್ ತೂಕ ಮಲ್ಪನ ಸಾಧನ ಬೊಕ್ಕ ಮಾರುತಿ ಕಾರನ್ನು ಸ್ವಾಧೀನಕ್ಕೆ ತಂದಿರು. ಒಂದತ್ತು ಒಟ್ಟು ಬಿಲೆ 1,82,000 ರೂಪಾಯಿಂದ ಅಂದಾಜು ಮಲ್ತದಂಡು. ಆರೋಪಿರೆಡು ಮೊಹಮ್ಮದ್ ರಮೀಜ್ ಮಿತ್ತು 2021 ಕೋಣಾಜೆ ಪೊಲೀಸ್ ಸ್ಟೇಷನ್ ಅಮಲ್ ವಸ್ತು ಬಗೆಟ್ ರಡ್ ಕೇಸ್ ಪಾಡ್ದನು ಉಂಡು. ಆಜ್ ತಿಂಗಳು ದುಂಬು ಜೈಲಿಡ್ದು ಬುಡುಗಡೆ ಆದಿತ್ತೆ. ಅಬ್ದುಲ್ ರೌಫ್ ಮಿತ್ತು ಕುಡ್ಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ 2018 ಅಕ್ರಮ ಹತ್ಯಾರ ಇತ್ತನ ಬೊಕ್ಕ ಅಮಲು ವಸ್ತುದ ಬಗೆಟ್ ಕೇಸು ಉಂಡು. ಆತ ಕಾಸರಗೋಡು ವಿದ್ಯಾನಗರ ಪೊಲೀಸ್ ಸ್ಟೇಷನ್ಲ ಕೇಸು ಉಂಡು. ಆರೋಪಿಯನ್ನು ಕೋರ್ಟ್ಗೆ ಹಾಜರು ಮಲ್ತಿದ್ದು ಹೆಚ್ಚಿನ ತನಿಖೆಗೆ 7 ದಿನ ಪೊಲೀಸ್ ಕಸ್ಟಡಿಗೆ ತಂದೇರು. ಸನ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರು. ಮುಲ್ಕಿ ತಾಲೂಕದ ಬಳ್ಕುಂಜೆ ಕೊಲ್ಲೂರು ಉಳೆಪಾಡಿ ಗ್ರಾಮನ 1097 ಎಕರೆ ಭೂಮಿನ ಕೈಗಾರಿಕೆಗಳಿಗೆ ಸ್ವಾಧೀನ ಮಲ್ಪನ ಸರ್ಕಾರದ ನಿರ್ಧಾರ ಇದ್ಕೊನುವ ಅಂಡ ಭೂಮಿ ಕಳೆವನ್ನಕ್ಲೆಗೆ ಸರಿಯಾಯಿನ ವ್ಯವಸ್ಥೆ ಮಲ್ತು ಕೊರ್ಲೆಂದು ಊರ್ದ ಉದ್ಯಮಿಲು ಉಳೆಪಾಡಿ ದೇವಸ್ಥಾನಡು ಒತ್ತಾಯ ಮಲ್ತದೇರು. ಉದ್ಯಮಿ ವಿರಾರ್ ಶಂಕರ ಶೆಟ್ಟಿ ಉಳೆಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾಯಿ ದೇವಸ್ಥಾನಡು ಸುದ್ದಿಕೂಟ ನಡಪಾದು. ಮುಲ್ಕಿ ತಾಲೂಕದ ಬಳ್ಕುಂಜೆ ಕೊಲ್ಲೂರು ಉಳೆಪಾಡಿ ಗ್ರಾಮಲಿನ 1097 ಎಕರೆ ಭೂಮಿನ ಕೈಗಾರಿಕೆಗಳಿಗೆ ಭೂಸ್ವಾಧೀನ ಮಲ್ತೊನ್ನ ಸರ್ಕಾರದ ನಿರ್ಧಾರನು ಎಂಕ್ಲ ಎದ್ಕೊನುವ ಒಂದೆಡ್ದು ನಮ್ಮ ಗ್ರಾಮ ಅಭಿವೃದ್ಧಿ ಆಯರ ಉಂಡು ಅಂಡ ಭೂಮಿ ಕಳೆವನ್ನಕ್ಲೆಗೆ ಸರಿಯಾಯಿನ ವ್ಯವಸ್ಥೆ ಮಲ್ತು ಕೋರ್ಲೆ ಸರಿಯಾಯಿನ ಪ್ಯಾಕೇಜ್ ಕೋರ್ಲೆ ಎಂದು ಒತ್ತಾಯ ಮಲ್ತೇರು. ಈ ಪ್ರದೇಶಡು 130 ಕೃಷಿ ಭೂಮಿ ಇತ್ತದು, ಬಾಕಿದಿಟ್ಟು ಜನವಾಸ ಬೊಕ್ಕ ಗುಡ್ಡೆ ಉಂಡು. ಮುಕ್ಲೆಗೆ ಸರಿಯಾಯಿನ ವ್ಯವಸ್ಥೆ ಮಲ್ತದು ದೇವಸ್ಥಾನ ಇಂಗ್ರೇಜಿ ಪಳ್ಳಿದ ಜಾಗೆಲೇನು ಒರಿಪ ಒಂದು ಕೈಗಾರಿಕೆ ತಾಪನೆ ಮಲ್ಪನೆಕ್ಕೆ ದಿಂಜ ಜನತ ಒಪ್ಪಿಗೆ ಉಂಡು. ಒವ್ವೇ ರೀತಿದ ನಷ್ಟ ಸಂಚಕಾರ ಆವಂದಿನ ಕಂಪನಿಲು ತಾಪನೆ ಆವಡು ಮುಲ್ಪದ ಜನಕ್ಲೆಗೆ ಐಡ್ದು ಬೇಲೆ ತಿಕ್ಕಾಡು ಅಪಗ ಗ್ರಾಮಾಭಿವೃದ್ಧಿ ಆಪುನೊಂದು ವಿರಾರ್ ಶಂಕರ್ ಶೆಟ್ಟಿ ಪಂಡೇರು. ಉದ್ಯಮಿ ಕರ್ನೆರೆ ವಿಶ್ವನಾಥ ಶೆಟ್ಟಿ ಪಾತಿರ್ದು ಅಭಿವೃದ್ಧಿ ವಿಷಯ ಬುಡ್ನಾಗ ಬುಡ್ದು ಕೊರ್ಪುನ ಅವಾಗತ್ಯ ಆಂಡ ಭೂಮಿ ಸ್ವಾಧೀನ ಮಲ್ಪನ ವಿಷಯಡು ಏರೆಗ್ಲ ಅನ್ಯಾಯರ ಬಲ್ಲಿ ಮುಲ್ಪದ ಕೃಷಿ ಭೂಮಿದ ಒಟ್ಟುಗೂ ಧಾರ್ಮಿಕ ಕ್ಷೇತ್ರಗಳು ಒರಿಯೋಡು. ಈ ಬಗೆಟ್ ಕೈಗಾರಿಕೆಲು ಬೊಕ್ಕ ಮಂತ್ರಿಯರ್ನ ಒಟ್ಟುಗೂ ಪಾತ್ರಕತೆ ನಡಪಾದ ಜನಕ್ಲೆಗೆ ಒವ್ವೇ ಉಪದ್ರ ಆವಂದಿನ ರೀತಿಡು ಭೂಮಿ ಸ್ವಾಧೀನ ಮಲ್ಪುವ ಅಂದು ಪಂತೇರು. ಕೈಗಾರಿಕೆಲೆಡ್ದು ಒವ್ವೇ ಹಾಳ ಪರಿಣಾಮ ಆಯರ ಬಲ್ಲಿ ಹಾಳ ಮಲ್ಪನ್ನ ಕೈಗಾರಿಕೆಲೆಗೆ ಎಂಕ್ಲಿನ ಇಡೀ ಬೆರಿಸಾಯ ಉಂಡು ಎಂದು ಬಂಡೇರು. ಉಳಿಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಕ್ತೇಶ್ವರರು ಮೋಹನ್ ದಾಸ್ ಸುರತ್ಕಲ್ ಸುದ್ದಿಕೂಟೋಡಿತ್ತೇರು. ಒಂದು ಕಾರ್ಮಿಕ ಪುರುಷರು ಅಲ್ಲಿ ಇದ್ದರು, ಅವರ ಕುರುಹುಗಳು ಇಂದು ಕೂಡ ಇದೆ. ಅವರದ್ದು ಕೂಡ ಆ ಸ್ಥಾನವನ್ನು ಆ ಭೂಮಿಯನ್ನು ಉಳಿಸಿಕೊಡಬೇಕು. ಅದರಂತೆ ನನ್ನ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲ ಸಮಾಜದ ಬಂಧುಗಳು ಇದ್ದಾರೆ, ಹಾಗೂ ಪರಿಶಿಷ್ಟ ಪಂಗಡದವರು ಕೂಡ ಇದ್ದಾರೆ. ಅವರದ್ದು ಕೂಡ ಎಲ್ಲ ಗುಂಪುಗಾರಿಕೆಯ ಮನೆ, ಅವರನ್ನು ಕೂಡ ಗುಂಪು ಸಮೂಹ ಎಲ್ಲ ಮನೆ. ಅದು ಬಳ್ಕುಂಜೆ ಅಂತ ಅಲ್ಲ, ಕೊಲ್ಲೂರಿನಲ್ಲಿ ಕೂಡ ಇದ್ದಾರೆ, ಉಳೆಪಾಡಿ ಕೂಡ ಇದ್ದಾರೆ. ಈ ST SC ಅಂತ ಅವರನ್ನು ಕೂಡ ಅವರ ಮನೆಯನ್ನು ಅವರ ಜಾಗವನ್ನು ಉಳಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಅದನ್ನು ಸರ್ಕಾರ ಅದನ್ನು ಅವರ ಎದುರು ಇಟ್ಟಿದೆ. ಅದರಿಂದ ಉಳಿಸಿಕೊಡುವಂಥ ಭರವಸೆಯನ್ನು ಸರ್ಕಾರಗಳು ಕೊಟ್ಟಿದ್ದಾರೆ. ಮುರುಗೇಶ್ ನಿರಾಣಿ ಕೂಡ ಅವರ ಸ್ಟೇಟ್ಮೆಂಟ್ ನಾನು ಕೇಳಿದ್ದೇನೆ, ಅವರು ಕೂಡ ಹೇಳಿದ್ದಾರೆ. ಎಲ್ಲ ಸಮೂಹ ಮನೆಗಳಿದ್ದರೆ ಅದನ್ನು ನಾವು ಉಳಿಸಿಕೊಡ್ತೇವೆ. ಅದರಂತೆ ಒಂದು 6-7 ಎಕರೆ ಜಾಗದಲ್ಲಿ ದೊಡ್ಡ ಮನೆ, ಅಲ್ಲಿ ಫಲವತ್ತಾದ
ಕೃಷಿ ಭೂಮಿ ಇದೆ, ಅದರಿಂದ ಅವರಿಗೆ ಲಾಭ ಇದೆ ಅಂದರೆ ಅದನ್ನು ಕೂಡ ನಾವು ಉಳಿಸಿಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ದುಂಬು ಟೋಲ್ಗೇಟ್ ಕಟ್ಟನಾಗ ಹೋರಾಟ ಮಲ್ಪಂದನಕ್ಲು ಆಸೆ ತೋಜೈನಕ್ಕೆ ಮರಳಿದು ದುಡ್ಡುದೆ ತಂದು ಮಣಿಪಂದೆ ಕುಳಿದಿತ್ತಿருந்து ಕುಡ್ಲ ಬಡಕೈ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ದೂರ್ದೇರು. ಆರ ಈ ಬಗೆಟ್ ಸುದ್ದಿಗಾರರ ಪಾತಿರ್ದೇರು. ಕುಡ್ಲ ಬಡಕೈ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಸುದ್ದಿಗಾರರ ಪಾತಿರ್ದು ಈ ದುಂಬು ಟೋಲ್ಗೇಟ್ ಕಟ್ಟನಾಗ ಹೋರಾಟ ಮಲ್ಪಂದನಕ್ಲು ಆಸೆ ತೋಜೈನಿಕ್ ಮರಳಿದು ದುಡ್ಡುದ ತಂದು ಮಣಿಪಂದೆ ಕುಳಿದಿತ್ತಿರು. ಇಂಚಿನ ಸಂಗತಿಲಿಗೆ ತಾನು ಹೆಚ್ಚಾದ ಎದುರು ಜವಾಬು ಕೊರಿಯರ ಬಯಕುಜಿಯಿಂದ ಪಂಡಿರು. ಇತ್ತೆ ನಕಲು ಹೋರಾಟಗಾರರು ಸೃಷ್ಟಿಯಾತಿರು. ಟೋಲ್ಗೇಟ್ ದೆತ್ತು ಪಾರಡು ಪನ್ಪ್ರವು ಎನ್ನ ಆಸೆಲಾದುಂಡು. ಈ ಬಗೆಟ್ ಈ ದುಂಬಿ ಕೇಂದ್ರ ರಾಜ್ಯ ಮಾರ್ಗ ಮಂತ್ರಿ ನಿತಿನ್ ಗಡ್ಕರಿ ಬೊಕ್ಕ ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಮಿತ್ತ ಅಧಿಕಾರಿನ ಒಟ್ಟುಗು ಪಾತ್ರಕತೆ ನಡಪಾದಿರು. ಅವನ ದೆತ್ತುಪಾಡನ ಹಂತುಡು ಉಂಡು ಎಂದು ಅರ್ಪಂಡೇರು. ಪ್ರಧಾನಿ ನರೇಂದ್ರ ಮೋದಿ ಆಡಳಿತಡು ಎಡ್ಡೆ ಕೆಲಸಲಿನ ಮಲ್ತದಂಡು ಮೋದಿ ಆಡಳಿತ 8 ವರ್ಷ ಮುಗಿತ್ ನಡೆದವರ ತನ್ನ ಕ್ಷೇತ್ರಡು ಬೇತೆ ಬೇತೆ ಜನಪರ ಯೋಜನೆ ಕಾರ್ಯಕ್ರಮ ದಿವೊಂದುಂಡು ಡಾಕ್ಟರ್ ಭರತ್ ಶೆಟ್ಟಿ ಪಂಡೇರು. ಎರಡನೇದಾಗಿ ಟೋಲ್ ಗೇಟ್ ಬಗ್ಗೆ 22ಕ್ಕೆ ಏನು ಹೇಳ್ತಾ ಇದ್ದಾರೆ, ಇದು ಸೆಂಟ್ರಲ್ ಗೌರ್ಮೆಂಟಿನ ವಿಷಯ, ಸೆಂಟ್ರಲ್ ಗೌರ್ಮೆಂಟ್ ಆಗುವಂಥ ವಿಷಯ. ನಾನು MP ಅವ್ರ ಹತ್ರ ಪುನಃ ಮಾತಾಡ್ತೀನಿ, ಈಗ ಕುರಿತು ಏನು ಮಾಡೋದು, ಏನು ಆಗ್ತದ ಇಲ್ವಾ ಏನಂತ, ಅಂದರೆ ನನ್ನ ವ್ಯಾಪ್ತಿಯಲ್ಲಿ ಆಗಿದ್ದಲ್ಲ ಇದು. ಹಾಗಾಗಿ ಅವ್ರು ಹೇಳಿದ್ರು, ಈ ಮಂತ್ ನಾನು ಹೋಗ್ತಾ ಇದ್ದೇನೆ ಗಡ್ಕರಿ ಹತ್ರ ನಾನು ಮಾತಾಡ್ತಿದ್ದೇನೆ, ಏನಾಗಿದೆ ಅಂತ ನೋಡ್ಬೇಕು. ಈಗ ಅದು ಯಾವ ರೀತಿ ಯಾವ್ದನ್ನ ಶಿಫ್ಟ್ ಮಾಡ್ತಾರೆ, ಎಲ್ಲಿ ಶಿಫ್ಟ್ ಮಾಡ್ತಾರೆ ಅಂತ ನೋಡ್ಬೇಕು. ಅದು ಯಾವುದು ಆ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದದಕ್ಕೆ ಅವ್ರು ಹೇಳಿದಂತ ಸ್ಟೇಟ್ಮೆಂಟ್ ಬಗ್ಗೆ ಸಮಿತಿಯಲ್ಲಿ 3 ಜನ ಯಾರು ಇದ್ದಾರೆ ಅದರಲ್ಲಿ ನಾನು ಹೆಚ್ಚಾಗಿರ್ತೀನಿ. ಐ ಸ್ಟೇ ಅವೇ ಫ್ರಮ್ ಆಲ್ ದಿಸ್ ಥಿಂಗ್ಸ್. ಆ ಟೈಮಲ್ಲಿ ಯಾವ ಟೋಲ್ ಗೇಟ್ ಆಗ್ತದೆ ಆಗ ನಮ್ಮನ್ನು ನಿಲ್ಲಿಸ್ಬೇಕು. ಅದು ಟೋಲ್ ಗೇಟ್ ಆಗಿ ಗೆಜೆಟ್ ಆಗಿ ಎಲ್ಲದೂ ಆಗಿ ಹೋರಾಟ ಮಾಡಿದಾಗ ನಾಟಕ ಮಾಡಿ ಯಾರ ಹತ್ರ ದುಡ್ಡು ತಗೊಂಡು ಪುನಃ ಟೋಲ್ ಗೇಟ್ ಆಗಿ ಬಿಟ್ಟವ್ರು ಯಾರಿದ್ದಾರೆ ಪುನಃ ಅದೇ ನಾಟಕ ಮಾಡ್ತಾ ಇದ್ದಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ನೇಮ್ಸ್. ಮೋದಿ ಸರ್ಕಾರದ 8 ವರ್ಷದ ಒಂದು ರಿಪೋರ್ಟ್ ಕಾರ್ಡ್ ರೀತಿಯಲ್ಲಿ 8 ವರ್ಷಗಳ ಸಮಯದಲ್ಲಿ ಏನೆಲ್ಲ ಸಾಧನೆ ಆಗಿದೆ ಸರ್ಕಾರದಿಂದ, ಸೇವೆ ಇರ್ಬೋದು, ಒಳ್ಳೆ ರೀತಿಯ ಅಡ್ಮಿನಿಸ್ಟ್ರೇಷನ್ ಸುಶಾಸನ ಇರ್ಬೋದು, ಅಥವಾ ಬಡವರ ಬಗ್ಗೆ ಯಾವ ಕಾಳಜಿಯನ್ನು ತೋರಿ ಯಾವ ರೀತಿ ಕೆಲಸಗಳನ್ನ ಮಾಡಿದ್ದೇವೆ, ಇದರ ವಿಷಯಗಳನ್ನ ರಿಪೋರ್ಟ್ ಕಾರ್ಡನ್ನ ಮೊದಲನೇದಾಗಿ ಜನರಿಗೆ ತಲುಪಿಸುವಂಥದ್ದು. 1ನೇ ತಾರೀಕಿನಿಂದ 15ನೇ ತಾರೀಕುವರೆಗೆ ಬೇರೆ ಬೇರೆ 15 ಕಾರ್ಯಕ್ರಮಗಳನ್ನ ಪ್ರತಿ ಮಂಡಲದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಮಡಿಕೇರಿ ಶುಂಠಿಕೊಪ್ಪ ಗರಗಂದೂರು ಗ್ರಾಮದ ಪುಂಜೂರ್ತಿ ಮಾಮಿನ ಉಪದ್ರ ಸಹಿಸಿರ ತೀರಂದೆ ಜೀವದೆತ್ತು ನೆರೆ ಬಾಲ್ಯದ ಒಟ್ಟಿಗೂ ಧರ್ಮಸ್ಥಳಗೂ ಬತ್ತದಿತ್ತದು. ಈ ಪೊರ್ತುಡು ಅಕ್ಲಿನ ಧರ್ಮಸ್ಥಳದ ಪೊಲೀಸರು ಬಚಾವ್ ಮಲ್ತದ್ನ ಸಂಗತಿ ನಡತದಂಡು. ಮಾಮಿನ ಉಪದ್ರಡ್ದು ಮನಸ್ಸಿಗೆ ಬೇಜರಾದ 2 ವರ್ಷದ ಬಾಲ್ಯದ ಒಟ್ಟಿಗೂ ಜೀವದೆತ್ತು ನೆರೆ ಪ್ರಯತ್ನ ಮಲ್ತೊಂದಿತ್ತಿನ ಪುಂಜೆನು ಧರ್ಮಸ್ಥಳ ಪೊಲೀಸರು ಬಚಾವ್ ಮಲ್ತದೇರು. ಮಡಿಕೇರಿ ಶುಂಠಿಕೊಪ್ಪ ಕೈತಲ್ದ ಗರಗಂದೂರು ಗ್ರಾಮದ ಮಲ್ಲಿಕಾರ್ಜುನ ಕಾಲೋನಿದ ಪುಂಜು ಇಲ್ಲಡು ಮಾಮಿನ ಉಪದ್ರಡು ಕಂಗಾಲಾದಿತ್ತೀರು. ಜೂನ್ 14 ಆಸ್ಪತ್ರೆಗೆ ಪೋದು ಬರ್ಪೆ ಎಂದು ಪಂಡದು ಬಾಲ್ಯದ ಒಟ್ಟಿಗೂ ಇಲ್ಲು ಬುಡ್ನ ಪುಂಜು ಬಯ್ಯ ಆಂಡಲ ಇಲ್ಲು ಸೇರ್ತಿಚೇರು. ಸಂಶಯ ತಾಳ್ನ ಇಲ್ಲಲ್ದಕ್ಲು ಪುಂಜೆನ ನಾಡು ಪತ್ತಿರಗಾದು ಶುಂಠಿಕೊಪ್ಪ ಪೊಲೀಸ್ ಸ್ಟೇಷನ್ ಕೇಸು ಕೊರ್ದು ದೋಸ್ತಿಲೆಗಳ ಮಾಹಿತಿ ಕೊಡ್ದಿತ್ತೇರು. ಧರ್ಮಸ್ಥಳದ ನೇತ್ರಾವತಿ ಸುದೀಕಲಾಗಿದ್ದು ಜೀವದ ತುನೇರ ಪೋದುಪನ ಸಂಶಯನು ತಿರುಪಾಯಿನ ಕುಟುಂಬದಕ್ಲು ದೋಸ್ತಿಲಿನ ಸಾಯಡು ಧರ್ಮಸ್ಥಳ ಪೊಲೀಸರಿಗೆ ಮಾಹಿತಿ ಕೊಡ್ದಿತ್ತೇರು. ಒಂದೇನು ಪೊಲೀಸರು ಗಂಭೀರವಾದ ತಂದು ಮಡಿಕೇರಿ ಹಿಡಿದು ಬರ್ಪನ ಬಸ್ ರೆಡಿ ನಾಡ್ತೀರು. ಅಪಗ ಮಡಿಕೇರಿ ಹಿಡಿದು ಧರ್ಮಸ್ಥಳಕ್ಕೆ ಬರ್ಪನ ಬಸ್ ಬಾಲ್ಯದ ಒಟ್ಟಿಗೂ ಪೊಂಜು ತೂಜಿದಿರು. ಪೊಂಜನು ಪೊಲೀಸ್ ಸ್ಟೇಷನ್ಗೆ ಲೆತ್ತೊಂದು ಪೋದು ವಿಚಾರಿತಿದ್ದೀರು. ಅಪಗ ತನಕ ಅನ್ಯಾಯ ಉಪದ್ರ ಆವನಿತನ ಬಗೆಟ್ ಪೊಂಜು ಬಾಯಿ ಬಿಡ್ತೀರು. ಪೊಲೀಸರು ಬಾಲ್ಯ ಬೊಕ್ಕ ಅಪ್ಪೇನು ರಕ್ಷಣೆಡು ಕುಟುಂಬದಕ್ಲೆಗೆ ಒಪ್ಪ್ಯಾದೇರು. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ದ PSI ಕೃಷ್ಣಕಾಂತ್ ಪಾಟೀಲ್ ಬೊಕ್ಕ ಕಾನ್ಸ್ಟೇಬಲ್ ಸ್ಟೇಷನ್ನ ಈ ಕಾರ್ಯಾಚರಣೆ ಇಡಿತ್ತೇರು. ಈಗ ಮಿಸ್ ಆಗಿರೋರು ನಿಮ್ಗೆ ಏನಾಗಬೇಕು? ನನ್ನ ವೈಫ್ ಆಗಬೇಕು. ನಿನ್ನೆಯಿಂದ ಕಂಪ್ಲೇಂಟ್ ಎಲ್ಲಿ ಕೊಟ್ಟಿದ್ದೀರಾ ನೀವು? ಶುಂಠಿಕೊಪ್ಪ ಪೊಲೀಸ್ ಠಾಣೆ. ಯಾವ ಕೊಟ್ಟದ್ದು? ನಿನ್ನೆ ರಾತ್ರಿ ಕೊಟ್ಟಿದ್ದೇವೆ. ಆಮೇಲೆ FIR ಫೈಲ್ ಮಾಡಿದ್ದೀವಿ. ಯಾಕೆ ಈಗ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಯಾಕೆ ಮನೆ ಬಿಟ್ಟು ಹೋಗಿದ್ದಾರೆ? ಅದಕ್ಕೆ ಕಾರಣ ನನಗೂ ಗೊತ್ತಿಲ್ಲ. ಈಗ ಅವರು ಅತ್ತೆ ಕಿರುಕುಳ ಅಂತ ಹೇಳ್ತಿದ್ದಾರೆ, ಅದಕ್ಕೆ ನೀವೇನು ಹೇಳ್ತೀರಾ? ಏನು ಅಂತ ಹೇಳುವಂಗಿಲ್ಲ. ಕಿರುಕುಳ ಆ ರೀತಿಯಲ್ಲಿ ಹೊಡೆದಾಟ ಕೆಟ್ಟದ್ದು ಬೈಕೊಳ್ಳೋದು ಅಂಥದ್ದು ಏನಿಲ್ಲ. ಸಣ್ಣ ಪುಟ್ಟದಾಗಿ ಏನಾದರೂ ಮಾಡೋ ಕೆಲಸದಲ್ಲಿ ಏನಾದರೂ ಹಂಗೆ ಹಿಂಗೆ ಹೇಳ್ಬೋದು. ಅದು ಮಾಮೂಲಿ ಎಲ್ಲ ಮನೇಲಿ ಇರುವಂಥದ್ದು. ನಾನು ನಿನ್ನೆ ಬೆಳಿಗ್ಗೆ 11:30ಗೆ ಮನೆಯಲ್ಲಿ ಹೊರಟಿದ್ದು ಶುಂಠಿಕೊಪ್ಪದಿಂದ. ಅಲ್ಲಿಂದ ಮಡಿಕೇರಿಗೆ ಬಂದುಬಿಟ್ಟು ಅಲ್ಲಿಂದ ಮಂಗಳೂರಿಗೆ ಬಂದೆ. ಮಂಗಳೂರಿಂದ ಸಂಜೆ 6 ಗಂಟೆಗೆ ಬಳ್ಳಾರಿ ಬಸ್ ಹತ್ತಿದ್ದು. ಮತ್ತು ಅಲ್ಲಿಂದ ಬೆಳಿಗ್ಗೆ 5:15ಗೆ ತಲುಪಿಬಿಟ್ಟು ಅಲ್ಲಿಂದ 7:30 ಗಂಟೆ ಧರ್ಮಸ್ಥಳ ಬಸ್ಸಿಗೆ ಹತ್ತಿದೆ. ನನಗೆ ಅತ್ತೆ ಅಂದರೆ ಅತ್ತೆ ಬರೀ ಬೈತಾ ಇರ್ತಾರೆ, ಪ್ರತಿದಿನ ಬೈತಾ ಇರ್ತಾರೆ. ಗಂಡ ಅವರು ಏನು ಮಾತಾಡೋದೇ ಇಲ್ಲ. ಸೊ
ಸುಮ್ಮನಿರು ಏನಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆ ಇದಕ್ಕೋಸ್ಕರ ನಾನು ಬಂದಿದ್ದು. ಇಲ್ಲಿಗೆ ಧರ್ಮಸ್ಥಳದಲ್ಲಿ ಯಾರಿದ್ದಾರೆ ಅಂತ ಬಂದ್ರಿ ನೀವು? ಯಾರಿಲ್ಲ. ಮತ್ತು ಯಾಕೆ ಬಂದ್ರಿ ಇಲ್ಲಿಗೆ ಧರ್ಮಸ್ಥಳಕ್ಕೆ ಹೋಗುವಂತ ಯಾಕೆ ಬಂದ್ರಿ ನಿಮಗೆ ಮನಸ್ಸಿಗೆ? ಇಲ್ಲೇ ಇದ್ಬಿಡೋಣ ಅಂತ ಆಯಿತು, ಹಂಗೆ ಈ ಕಡೆ ಬಂದಿದ್ದು. ಕಿರುಕುಳ ಮಾಡ್ತಾರೆ ಅತ್ತೆ? ಬೈಯೋದಷ್ಟೇ. ನಿಮ್ಮ ಹಸ್ಬೆಂಡ್ ಏನಾದರೂ ಕೇಳೋದಿಲ್ವಾ? ಅವರೇನು ಕೇಳೋದಿಲ್ಲ, ನನಗೆ ಸುಮ್ಮನಿರು ಅಂತ ಹೇಳ್ತಾರೆ. ನಾವಿಬ್ಬರು ಮಾತಾಡಿದ್ರು ಅದಕ್ಕೂ ಬೈತಾರೆ, ಚಾಡಿ ಹೇಳಿಕೊಡೋದು ಗಂಡನ ಹತ್ರ ಅಂತೆಲ್ಲ ಹೇಳುತ್ತಾರೆ. ಈಗಂತ ನಿಮಗೆ ಮನೆಗೆ ಹೋಗಲಿಕ್ಕೆ ಇಷ್ಟ ಇದೆಯಾ ಇಲ್ವಾ? ಅವರ ಮನೆಗೆ ನಾನು ಹೋಗೋದಿಲ್ಲ. ಪುತ್ತೂರದ ದರ್ಬಿಡ್ ಖಾಸಗಿ ಆಸ್ಪತ್ರೆದ ಜನರೇಟರ್ ಬ್ಯಾಟರಿ ಕಂಡದು ಪೋಯಿನ ಸಂಗತಿ ನಡೆತಂಡು ಗುರ್ತಾರ್ಥದ ಅಂತಿನ ಒರಿ ಆಟೋ ರಿಕ್ಷಾದ ಜತ್ತದ ಜನರೇಟರ್ದ ಬ್ಯಾಟರಿನ ಕಣ್ತುಕೊನುವಿನ ದೃಶ್ಯ ಸಿಸಿ ಕ್ಯಾಮರಾಡು ತೋಜಿತೆಂಡು. ಪುತ್ತೂರದ ದರ್ಬಿಡ್ ಖಾಸಗಿ ಆಸ್ಪತ್ರೆದ ಜನರೇಟರ್ ಬ್ಯಾಟರಿ ಕಂಡದು ಪೋಯಿನ ಸಂಗತಿ ನಡೆತಂಡು ಗುರ್ತಾರ್ಥದ ಅಂತಿನ ಒರಿ ಆಟೋ ರಿಕ್ಷಾದ ಬತ್ತದ ಜನರೇಟರ್ದ ಬ್ಯಾಟರಿನ ಕಣ್ತುಕೊನುವಿನ ದೃಶ್ಯ ಸಿಸಿ ಕ್ಯಾಮರಾಡು ತೋಜಿತೆಂಡು. ಆಸ್ಪತ್ರೆಡ್ ಕರೆಂಟ್ ಪೋಯಿನ ಪೊರ್ತುಡು ಜನರೇಟರ್ ಚಾಲ ಒಂದೇ ಉಪನಗ ದಾನೆ ಆತನನ್ನು ತುಯ್ಯರೆ ಪೋತಿರೆ ಅಪಗ ಬ್ಯಾಟರಿ ಕಂಡದು ಪೋಯಿನ ತಿರಿದು ಬೈದಿಂಡು. ಈ ಬಗೆಟ್ ಪುತ್ತೂರು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೀರು. ಯಕ್ಷಗಾನ ಅಭ್ಯಾಸ ತರಗತಿ ದುಬೈ ಬೊಕ ಬಿನ್ನಿರ್ ಕಲಾವಿದರು ಸೇರಿದು ದುಬೈಡ್ ಶ್ರೀದೇವಿ ಲಲಿತೋಪಾಖ್ಯಾನ ಆಟ ನಡಪಾದಿತ್ತೇರು. ಆಟೋಡು ಪಾಲ್ದಿತೊನೇರ ಅಭ್ಯಾಸ ನಡಪಾಯಿನ ಇರುವಿರು ಜೋಕಳಿನ ನಲಿಕೆದ ಅಭ್ಯಾಸ ಸಾಮಾಜಿಕ ಜಾಲತಾಣದೆಡೆ ಭಾರಿ ಸುದ್ದಿ ಆತನು. ಯಕ್ಷಗಾನ ಅಭ್ಯಾಸ ತರಗತಿ ದುಬೈ ಬೊಕ ಬಿನ್ನಿರ್ ಕಲಾವಿದರು ಸೇರಿದು ದುಬೈಡ್ ಶ್ರೀದೇವಿ ಲಲಿತೋಪಾಖ್ಯಾನ ಪಂಪ್ನ ಆಟ ನಡಪಾದಿತ್ತೇರು. ಯಕ್ಷಗಾನ ಗುರು ಶೇಖರ್ ಡಿ ಶೆಟ್ಟಿಗಾರ್ ಬೊಕ ಶರತ್ ಪೂಜಾರಿ ಜೋಕ್ಲಿಗ್ ನಾಟ್ಯದ ಪಜ್ಜಲಿನ ಕಲ್ಪಾದ ಕೊರಿಯರು. ಉನ್ನತ ಪರಿಣಾಮ ಆಟದ ಅಭ್ಯಾಸ ಕ್ಲಾಸ್ದ ಜೋಕ್ಲು ಭಾರಿ ಎಡ್ಡೆ ಪ್ರದರ್ಶನ ಕುರಿದು ಆಟದ ಅಭಿಮಾನಿನ ಪುಗಾರ್ತೆಗೆ ಸಂದಿರು. ಯಕ್ಷಗಾನಡು ವೇಷ ಪಾಡ್ದನ ಇರುವೇರು ಜೋಕುಲು ಅಭ್ಯಾಸ ಮಲ್ಪನ ವಿಡಿಯೋ ಸಾಮಾಜಿಕ ಜಾಲತಾಣಡು ಭಾರಿ ಸುದ್ದಿ ಮಲ್ತದಂಡ. ನಯೋಮಿ ಶೆಟ್ಟಿ ಬೊಕ್ಕ ಶೈವಿ ಪ್ರಭಾಕರ ಪೂಜಾರಿ ಈ ಜೋಕ್ಲಿನ ನಲಿಕೆ ಅಭ್ಯಾಸದ ವಿಡಿಯೋ ಭಾರಿ ಸುದ್ದಿಯಾದ ಮಾತ ಕಡೆಡ್ಲ ಮೆಚ್ಚುಗೆಗೆ ಸಂದದಂಡು. ಇತ್ತೆ ಕುಡರ ಮುಖ್ಯಾಂಶಗಳು. ತೊಕ್ಕೊಟ್ಟುಡ್ದು ಮುಡಿಪು ಮುಟ್ಟದ ಬುಳಿಚಿಲ ಒಂದು 4 ಸಾಲ ಮಾರ್ಗನು ಒಂಜಿ ಪೊರ್ಲುದ ಮಾದರಿ ಮಾರ್ಗ ಮಲ್ಪೆ ರಸ್ತೆ ನಿರ್ವಹಣಾ ಸಮಿತಿ ಉಳ್ಳಾಲ ಕ್ಷೇತ್ರಡು ಯುಟಿ ಖಾದರ್ ಬುರ್ಕಾರ್ ಮಿಡಿಸಬೆ. ಕುಡ್ಲದ ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ರೌಡಿ ಶೀಟರ್ ರಾಜಯಾನೆ ರಾಘವೇಂದ್ರನ್ ಕೆರ್ನ ಕೇಸ್ದ ಪ್ರಧಾನ ಆರೋಪಿ ನವೀನ ಯಾನೆ ಮೈಕಲ್ ನವೀನ ಬೈಕಂಪಾಡಿ ಬಂಧನ. ಕುಡ್ಲನಗರ ಪೊಲೀಸ್ ಕಮಿಷನರೇಟ್ ಸುತ್ತೂರು ವಿಶೇಷ ತರಬೇತಿ ದೆತೊನ್ನ ಸ್ಪೆಷಲ್ ವೆಪನ್ ಅಂಡ್ ಟ್ಯಾಕ್ಟಿಕ್ಸ್ ಪನ್ಪಡ 30 ಜನತ ಕೂಟ ಪೊಲೀಸ್ ಕವಾಯತ್ ಮೈದಾನಡು ವಿಶೇಷ ತೂಪರಿಕೆ. ಮುಲ್ಕಿ ತಾಲೂಕದ ಬಳ್ಕುಂಜೆ ಕೊಲ್ಲೂರು ಉಳಿಪಾಡಿ ಗ್ರಾಮಲಿನ ಭೂಮಿನ ಕೈಗಾರಿಕೆಗೆ ಬಿಡ್ದು ಕೊರಿಯರ್ ತಯಾರುಲ್ಲ ಆಂಡ ಜಾಗೆ ಕಳೆವನ್ನಕ್ಲಿಗೆ ಸರಿಯಾಯಿನ ವ್ಯವಸ್ಥೆ ಮಲ್ತುಕೊರ್ಲೆ ಉಳಿಪಾಡಿ ದೇವಸ್ಥಾನಡು ಉದ್ಯಮಿನ ಒತ್ತಾಯ. ಇಡಿಗ್ನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಯನ್ನು ಮುಗಿಂಡು ನನ್ನ ಲಾತು ಸುದ್ದಿ ಬೊಕ್ಕ ಮನರಂಜನೆಗಾದು ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೋಲ್ಮೇಲೆ.